ಓ ನನ್ನ ಪ್ರೀತಿಯ ಮಗುವೇ, ಕಂದ, ನೀನು ಅಷ್ಟೊಂದು ಆಸೆಯನ್ನು ಇನ್ನೊಬ್ಬರ ಮೇಲೆ ಇಟ್ಟುಕೊಳ್ಳಬೇಡ ಮಗು. ನನಗೆ ಅವರಿದ್ದಾರೆ, ಇವರಿದ್ದಾರೆ, ನನ್ನನ್ನು ಇವರು ನೋಡುತ್ತಾರೆ, ಅವರು ನೋಡುತ್ತಾರೆ ಅನ್ನುವ ಭ್ರಮೆಯಲ್ಲಿ ಇರಬೇಡ. ಇಲ್ಲಿ ಯಾರಿಗೆ ಯಾರೂ ಇಲ್ಲ. ಎಲ್ಲಿ ಬೆಲ್ಲ ಇರುತ್ತದೆಯೋ ಅಲ್ಲಿ ಮಾತ್ರ ಇರುವೆಗಳು ಬರುತ್ತವೆ ಮಗು. ಅದೇ ರೀತಿ ಎಣ್ಣೆ ಇರುವವರೆಗೂ ಮಾತ್ರ ದೀಪ ಉರಿಯುತ್ತದೆ. ನೀನು ಎಲ್ಲಿಯವರೆಗೂ ಚೆನ್ನಾಗಿರುತ್ತೀಯ, ಎಲ್ಲಿಯವರೆಗೂ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ, ಹಣಕಾಸು, ಐಶ್ವರ್ಯ, ಕುಟುಂಬದಲ್ಲಿ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳುತ್ತೀಯ, ಅಲ್ಲಿಯವರೆಗೂ ಮಾತ್ರ ನಿನ್ನ ಸುತ್ತಮುತ್ತ ಇರುವ ಜನರು ನಿನ್ನ ರಕ್ಷಣೆ ಮಾಡುತ್ತಾರೆ. ಅಲ್ಲ, ನಿನ್ನನ್ನು ರಕ್ಷಣೆ ಮಾಡುವ ರೀತಿ ನಾಟಕವಾಡುತ್ತಾರೆ, ನಿನ್ನ ಸುತ್ತಮುತ್ತ ಓಡಾಡುತ್ತಾರೆ. ಯಾವಾಗ ನೀನು ಸ್ವಲ್ಪ ಕೆಳಗೆ ಬೀಳುತ್ತೀಯ, ಈ ಸುತ್ತಮುತ್ತ ಇರುವ ಜನರು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ ಮಗು. ಇದು ಜೀವನದ ಸತ್ಯ. ಈ ಸತ್ಯವನ್ನು ನೀನು ಎಂದೂ ಮರೆಯಬಾರದು. ಯಾವಾಗಲೂ ನೀನು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾರಾದರೂ ನಿನ್ನನ್ನು ಅತಿಯಾಗಿ ನಂಬಿಸಿದರೆ, ನಿನ್ನನ್ನು ಅತಿಯಾಗಿ ಪ್ರೀತಿಯಿಂದ ನೋಡಿಕೊಳ್ಳುವ ಹಾಗೆ ನಾಟಕ ಮಾಡಿದ್ದಾರೆ, ನೀನು ಅವರನ್ನು ಕಂಡರೂ ಕಾಣದಂತೆ ಇದ್ದು ಬಿಡು. ಯಾವುದೇ ಕಾರಣಕ್ಕೂ ಅವರುಗಳು ಇದ್ದಾರೆ ಅಂತ ಅಹಂಪಡಬೇಡ, ಆಸೆ ಪಡಬೇಡ, ನೆಮ್ಮದಿಯಾಗಿ ಇರಬೇಡ. ಈಗ ನಿನಗೆ ಸಹಾಯಕ್ಕೆ ಆಗುವವರೇ ನಾಳೆ ನಿನ್ನ ಸಂಹಾರಕ್ಕೆ ಕಾರಣವಾಗುತ್ತಾರೆ. ಜೀವನದ ಪ್ರತಿ ಕ್ಷಣ, ಪ್ರತಿ ಹೆಜ್ಜೆಯಲ್ಲೂ ನೀನು ಎಚ್ಚರವಾಗಿರು. ಎಲ್ಲಿಯವರೆಗೂ ನೀನು ಎಚ್ಚರದಿಂದ ಒಂದೊಂದೇ ಹೆಜ್ಜೆಯನ್ನು ಇಡುತ್ತೀಯೋ ಅಲ್ಲಿಯವರೆಗೂ ಒಂದು ನೆಮ್ಮದಿಯ ಬದುಕನ್ನು ಬಾಳುತ್ತೀಯ. ನೀನು ನನ್ನನ್ನು ನಂಬು, ಬಿಟ್ಟರೆ ನಿನ್ನನ್ನು ಮಾತ್ರ ನೀನು ನಂಬು ಮಗು. ಉಳಿದವರ ಮೇಲೆ ಅತಿಯಾದ ಆಸೆಯಾಗಲಿ, ಅತಿಯಾದ ನಂಬಿಕೆಯಾಗಲಿ ಇಟ್ಟುಕೊಂಡು ನೀನು ಬದುಕನ್ನು ಕಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಬದುಕು ನಿನ್ನದು, ಅದರ ಸಂಪೂರ್ಣವಾದ ಜವಾಬ್ದಾರಿ ನನ್ನದು. ಅದನ್ನು ರಕ್ಷಿಸುವುದು ನಾನು. ಅದನ್ನು ಬಿಟ್ಟರೆ ನೀನು, ನಮ್ಮಿಬ್ಬರನ್ನು ಬಿಟ್ಟರೆ ಮೂರನೇ ವ್ಯಕ್ತಿ ಬರಬಹುದು ಅಥವಾ ಹೋಗಬಹುದು ಅಷ್ಟೇ ಹೊರತು ಅವರು ಸಂಪೂರ್ಣವಾಗಿ ನಿಲ್ಲುವುದಿಲ್ಲ ಕಂದ. ನೀನು ನಿನ್ನ ಸಹಾಯಕ್ಕೆ ಇನ್ನೊಬ್ಬರು ಇದ್ದಾರೆ ಅಂತ ಆಸೆಪಟ್ಟರೆ ನಿನಗೆ ನೋವು ಜಾಸ್ತಿ ಆಗುತ್ತದೆ ಮಗು. ನನ್ನ ಮಗು, ಇಲ್ಲಸಲ್ಲದ ಆಸೆಯ ಗೋಪುರಗಳನ್ನು ಕಟ್ಟಿಕೊಂಡು ಆ ನಂತರ ಆ ಆಸೆಯ ಗೋಪುರ ಕೆಳಗೆ ಹೋದಾಗ ದುಃಖ ಪಡಬಾರದು ಅಂತ ಹೇಳುತ್ತಿದ್ದೇನೆ. ನನ್ನನ್ನು ಸಂಪೂರ್ಣವಾಗಿ ನಂಬಿ ನಿನ್ನ ಬದುಕಿನ ಪ್ರತಿ ಕ್ಷಣವನ್ನು ನನಗಾಗಿ ಸಂಪೂರ್ಣವಾಗಿ ಅರ್ಪಿಸು. ಆಗ ನೋಡು ಕಂದ, ನಿನಗೆ ಬೇಕಾಗಿದ್ದು ಹೇಗೆ ಸಿಗುವುದಿಲ್ಲವೋ. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಎಲ್ಲ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು.